ನನ್ನ ಮಗನಿಗೆ ಕಡಿಮೆ ಅಂಕ ಬರ್ತಿದ್ದೆ, ಏನು ಮಾಡೋದಪ್ಪ ಅಂತ ಟೆನ್ಷನಲ್ಲಿದ್ದೀರಾ? ಬಿಟ್ಬಿಡಿ. ಉಜಿರೆಯ ಸುತ್ತಮುತ್ತ ನೀವು ಯಾವ ಟೆನ್ಷನ್ ಇದ್ರೂ ಬಿಟ್ಬಿಡಿ. ಯಾಕೆಂತಂದರೆ ಉಜಿರೆಯಲ್ಲಿರೋದು ಅಂತಿಂಥ ಸಂಸ್ಥೆ ಅಲ್ಲ, ಅದು ಜೀನಿಯಸ್ ಕೋಚಿಂಗ್ ಸೆಂಟರ್. ನಾನೀಗ ಇಲ್ಲಿ ಮೇಲೆ ನಿಂತಿದ್ದೀನಿ. ಜೀನಿಯಸ್ ಕೋಚಿಂಗ್ ಸೆಂಟರ್ ಎಲ್ಲಿದೆ ಗೊತ್ತಾ? ಉಜಿರೆಯ ಸಾನ್ನಿಧ್ಯ ಆರ್ಕೇಡ್ನಲ್ಲಿ, ಅಂದರೆ ಮಹಾವೀರ ಟೆಕ್ಸ್ಟೈಲ್ನ ಪಕ್ಕದಲ್ಲಿದೆ. ಹೊಸತಾಗಿ ಉದ್ಘಾಟನೆಗೊಂಡಿದೆ. ಹೇಗಿದೆ ಜೀನಿಯಸ್ ಕೋಚಿಂಗ್ ಸೆಂಟರ್? ಏನೇನು ಸಬ್ಜೆಕ್ಟ್ಗಳಿಗೆ ಇವರು ತರಬೇತಿಯನ್ನು ನೀಡ್ತಾರೆ? ಫ್ಯಾಕಲ್ಟಿ ಹೇಗಿದ್ದಾರೆ? ಮಕ್ಕಳು ಏನು ಹೇಳ್ತಾರೆ? ಇಲ್ಲಿಯ ಮಾಲಕಿ ಅಥವಾ ಈ ಸಂಸ್ಥೆಯ ಸ್ಥಾಪಕಿ ಏನು ಹೇಳ್ತಾರೆ? ಎಲ್ಲವನ್ನು ಕೇಳ್ಕೊಂಬರೋಣ ಬನ್ನಿ. I thought coaching was just a waste, but actually this coaching helped me a lot. ಇದು ಕೋಚಿಂಗ್ ಸೆಂಟರ್ ಅಲ್ಲ, ಇದೊಂದು ನಮ್ಗನ್ಸುತ್ತೆ ಇದೊಂದು ನಂಬಿಕೆ ಅಂತ. ನಾವಿಲ್ಲಿ ಬಂದಿದ್ದೀವಿ ಅಂತ ಅಂದರೆ ಲೆಕ್ಚರ್ಸ್ ನಮ್ಮನ್ನ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮನ್ನ ಟಾರ್ಗೆಟ್ನ ರೀಚ್ ಮಾಡುವಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಟೆಂತಲ್ಲಿ ನಾನೇ ಟಾಪರ್. ಈಗ 9th ತುಂಬ ಕಡಿಮೆ ಇದ್ದ ಮಾರ್ಕ್ಸ್ ಎಲ್ಲ ತುಂಬ ಹೈ ಆಗ್ತಿದೆ ಈಗ. ನೈಂಟಿ 95% ತಗೊಂಡಿರುವ ಮಗುವನ್ನು 100% ತೆಗೆಸೋದು ದೊಡ್ಡ ವಿಷಯವೇ ಅಲ್ಲ. ಅದು ಓದ್ತದೆ. ನಮ್ಮ ಇಂಟೆನ್ಷನ್ ಕಡಿಮೆ, ಒಂದು 50% 45% ತಗೊಂಡಿರುವಂಥ ಮಗುವನ್ನು ಒಂದು ಹತ್ರ 100% ಆಗದಿದ್ರೂ ಒಂದು 80 to 85% ಮಾರ್ಕ್ಸ್ ತೆಗೆಯುವಂಥದ್ದು ಒಂದು ಟಾರ್ಗೆಟ್. ಪಕ್ಕ 100% ಸಜೆಸ್ಟ್ ಮಾಡುವಂಥ ಟ್ಯೂಷನ್ ಇದು. ಅವರಿಗೆ ಖಂಡಿತವಾಗಿ 50%ಇಂದ 99%ವರೆಗೂ ಇವರು ಕೋಚಿಂಗ್ ಕೊಟ್ಟು ಅವರನ್ನು ಇಂಪ್ರೂವ್ ಮಾಡೇ ಮಾಡ್ತಾರೆ ಖಂಡಿತ. ಜೀನಿಯಸ್ ಸ್ಟೂಡೆಂಟ್ಸ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ, ಏನು ಹೆಸರು? ಶ್ರೀರಕ್ಷಾ. ಹೇಗಾಗ್ತಾ ಇದೆ ಈ ಕೋಚಿಂಗ್ ಸೆಂಟರ್ನಲ್ಲಿ? ಇದು ಕೋಚಿಂಗ್ ಸೆಂಟರ್ ಅಲ್ಲ, ಇದೊಂದು ನಮ್ಗನ್ಸುತ್ತೆ ಇದೊಂದು ನಂಬಿಕೆ ಅಂತ. ನಾವಿಲ್ಲಿ ಬಂದಿದ್ದೀವಿ ಅಂತ ಅಂದರೆ ಲೆಕ್ಚರ್ಸ್ ನಮ್ಮನ್ನ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮನ್ನ ಟಾರ್ಗೆಟ್ನ ರೀಚ್ ಮಾಡುವಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಲೆಕ್ಚರ್ಸ್ ಫ್ಯಾಕಲ್ಟಿಗಳ ಬಗ್ಗೆ ಹೇಳೋದಂತ ಆದರೆ ತುಂಬಾ ಅವ್ರು ಡೆಡಿಕೇಟೆಡ್ ಆಗಿದ್ದಾರೆ. ಹಾಗೆ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಓಕೆ, ನಮಸ್ತೆ, ಏನು ಹೆಸರು? ಇಂಚರ. ಏನು ಹೇಳ್ತೀರಿ? ಅಂದರೆ ಜೀನಿಯಸಿಗೆ ಬಂದಾಗಿಂದ ಅಂದರೆ ತುಂಬ ಅಂದರೆ ನಮ್ಮ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತಾರೆ. ಮತ್ತು ಏನೇ ಅರ್ಥ ಆಗಲಿಲ್ಲ ಅಂದ್ರೂ ಅವರೇ ಬಂದು ನಮ್ಮ ಹತ್ರ ಎಲ್ಲ ಪ್ರಾಬ್ಲಮ್ಸ್ನು ಹೇಳ್ಕೊಡ್ತಾರೆ. ಆ್ಯಂಡ್ ಇಟ್ಸ್ ಲೈಕ್ ಬೆಸ್ಟ್. ಯಾ. ಎಸ್, ಇಲ್ಲಿ ಮತ್ತೊಬ್ಬರು ಇದ್ದಾರೆ. ನಮಸ್ತೆ. ನಮಸ್ತೆ. ಏನು ಹೆಸರು? ಹಿತ. ಎಷ್ಟು ಹಿತವಾಗಿದೆ ಕೋಚಿಂಗ್ ಸೆಂಟರ್? ತುಂಬ ಚೆಂದ ಉಂಟು. ನಾನು ಅಂದ್ಕೊಂಡಿರೋದಷ್ಟು ತುಂಬ ಚೆಂದ ಉಂಟು. ಮ್ಯಾಮಿನವ್ರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿ ಚೆಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೊಂದು ಗೊತ್ತಿಲ್ಲದನ್ನು ಎಲ್ಲ ಚೆಂದ ಮಾಡಿ ಅದನ್ನು ಬಿಡಿಸಿ ಹೇಳಿಕೊಡ್ತಾರೆ. ಯಾವ ಕ್ಲಾಸಿಂದ ಇದ್ದೀರಿ ಇಲ್ಲಿ? ನಾನು 10th ಇಂದ ಇದ್ದೇನೆ. 10th ಇಂದ. ಈಗ ಯಾವ ಕ್ಲಾಸ್? 10th. ಇಂಪ್ರೂವೈಸೇಷನ್ ಇದೆ, ತುಂಬ ಇಂಪ್ರೂವ್ ಉಂಟು. ಮೊದಲೆಲ್ಲ ಅಷ್ಟೇನೋ ವೀಕ್ ಇದ್ದೆ, ಇಲ್ಲಿಗೆ ಬಂದು ತುಂಬ ಇಂಪ್ರೂವ್ ಆಗಿದ್ದೇನೆ ನಾನು. ಥ್ಯಾಂಕ್ ಯು. ಇಲ್ಲಿ ಇಬ್ರು ಹುಡುಗರು ಇದ್ದಾರೆ. ನಮಸ್ಕಾರ ಸರ್. ಹುಬ್ಳಿಯವರ? ಧಾರವಾಡನ? ಗದಗ? ಯಾವುದು? ಗದಗ. ಏನು ಹೆಸರು? ವಿಜಯ್. ಗದಗಿನ ಎಜುಕೇಶನ್ ಸಿಸ್ಟಮ್, ಉಜಿರೆ ಎಜುಕೇಶನ್ ಸಿಸ್ಟಮ್ ಡಿಫರೆನ್ಸ್ ಉಂಟಾ? ತುಂಬ ಡಿಫರೆನ್ಸ್. ಹೇಗಾಗ್ತಾ ಉಂಟು ಕೋಚಿಂಗ್ ಸೆಂಟರ್? ಕೋಚಿಂಗ್ ಸೆಂಟರ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ಗಿಂತ ತುಂಬ ಇಂಪ್ರೂವ್ ಆಗಿದೆ ಮಾರ್ಕ್ಸ್ ಎಲ್ಲ. ಎಷ್ಟು ಇಂಪ್ರೂವ್? ಅಂದರೆ ಮೊದಲು 78 ಈಗ 90 ಅಬೋವ್ ಬರ್ತದೆ. ಇಂಪ್ರೂವ್ ಆಗಿದೆ, ತುಂಬ ಇಂಪ್ರೂವ್ ಆಗಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ನೀನು ಕೂಡ ಕೇಳ್ತಿ? ಹಾಂ ಸರ್. ನಮಸ್ತೆ, ಏನು ಹೆಸರು? ನನ್ನ ಹೆಸರು ಜ್ಞಾನ್ ಅಂತ. ಇಲ್ಲಿ ಕೋಚಿಂಗಲ್ಲಿ ಅಂದರೆ
ನಾವೀಗ ಒಂದು ಡೌಟನ್ನು ಕೇಳಿದರೆ ನಮಗೆ ಪರ್ಸ್ನಲ್ ಆಗಿ ನಾವೇ ಹೋಗಿ ಅವ್ರ ಹತ್ರ ಕೇಳಿದರೆ ಕರೆಕ್ಟಾಗಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಮತ್ತು ಒಬ್ಬೊಬ್ಬರ ಮೇಲೆ ಸರಿಯಾಗಿ ಫೋಕಸ್ ಮಾಡ್ತಾರೆ. ನೀವು ಅಂದರೆ ಸ್ವಲ್ಪ ವೀಕ್ ಇದ್ದರೆ ನಿಮಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೀವು ಸ್ವಲ್ಪ ಕಲಿಯೋದ್ರಲ್ಲಿ ಒಳ್ಳೆ ಇದ್ದರೆ ನಿಮ್ಮ ಹತ್ರ ಹೇಳ್ತಾರೆ. ಅಂದರೆ ನೀವು ಹೇಳಿಕೊಡ್ಬೋದು ಬೇರೆಯವರಿಗೆ ಅಂತ. ಅವರ್ಸ್ ಹೇಳಿಕೊಡ್ತಾರೆ, ನ್ಯೂಸ್ ಹೇಳಿಕೊಡ್ತಾರೆ, ಮತ್ತು ತುಂಬ ವರ್ಕ್ ಎಲ್ಲ ಕೊಡ್ತಾರೆ. ಅಂದರೆ ಫ್ರೀ ಇರಲ್ಲ, ನಾವು ಕೆಲಸ ಮಾಡ್ತಾ ಇರ್ತೇವೆ ಅಂದರೆ ಗೊತ್ತಾಗ್ತದಲ್ಲ ಹಾಗೆ. ನಿನ್ನ ಬೆಸ್ಟ್ ಸೆಲೆಕ್ಷನ್ ಆಯಿತು ಕೋಚಿಂಗ್ ಸೆಂಟರ್? ಹಾಂ, ಬೆಸ್ಟ್ ಸೆಲೆಕ್ಷನ್. ಓಕೆ, ಎಸ್. ನಮಸ್ಕಾರ. ಏನು ಹೆಸರು? ವಿಸ್ಮಯ್. ಏನು ವಿಸ್ಮಯ ಆಗಿದೆ ಇಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ? ಅಂದರೆ ನಾನು ಇಲ್ಲಿ 8ಗೆ ಜಾಯ್ನ್ ಆಗಿದ್ವಿ. 8ಅಲ್ಲಿ ನಾನು ಫಸ್ಟ್ ಇಲ್ಲಿಗೆ ಬಂದಾಗ 8th ಸ್ಟ್ಯಾಂಡರ್ಡ್ ನಾನು. ಅಂದರೆ ನನಗೆ ಫಸ್ಟ್ ಎಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಅವ್ರು ಫಸ್ಟಿಗೆ ಫೋನ್ ಮಾಡಿದ್ದಾಯಿತು. ನಾನು ಅಲ್ಲಿ ಫಸ್ಟ್ SA1 ಆದಮೇಲೆ ಸೇರಿದ್ದು. SA1ಅಲ್ಲಿ ಮಾರ್ಕ್ಸ್ ನಂದು ತುಂಬ ಕಡಿಮೆ ಇತ್ತು. ಅಂದರೆ ಇಲ್ಲೆಲ್ಲ ವಿಚಾರಿಸಿ ಮಾಡಿದಾಗ ನಾನು ಮತ್ತೆ ಸೇರಿದಾಗ 9th ಅಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ 85% ಮೇಲೆ ಬರ್ತದೆ ನನಗೆ. ಹೌದಾ? ಮನೆಯಲ್ಲಿ ಎಂತ ಹೇಳ್ತಾರೆ? ಮನೆಯಲ್ಲಿ ಇದು ಬೆಸ್ಟ್ ಫಾರ್ ಎವರ್ ಅಂತ ಹೇಳ್ತಾರೆ ನನಗೆ. ಹೌದಾ? ಸ್ವಲ್ಪ ತುಂಟಾ? ಹಾಂ, ಅಲ್ವಾ? ಆಲ್ ದಿ ಬೆಸ್ಟ್. ನಮಸ್ಕಾರ. ನಮಸ್ತೆ ಸರ್. ಏನು ಹೆಸರು? ಶ್ರೇಯಾ. ಯಾವ ಕ್ಲಾಸು? 10th ಸ್ಟ್ಯಾಂಡರ್ಡ್. ಹೇಗಾಗ್ತಾ ಉಂಟು ಕೋಚಿಂಗ್ ಸೆಂಟರ್? ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತದೆ ನಮಗೇನೆ. ಆಮೇಲೆ ನಮ್ಮ ಸಕ್ಸಸ್ಸಿಗೆ 10 ಸ್ಟೆಪ್ಸನ್ನು ಕಡಿಮೆ ಮಾಡಿದಾಗಿರ್ತದೆ. ಆಮೇಲೆ 10th ಬರುವ 9th ಈಗ 10th ನಾನೇ ಟಾಪರ್. ಈಗ 9th ತುಂಬ ಕಡಿಮೆ ಇದ್ದ ಮಾರ್ಕ್ಸ್ ಎಲ್ಲ ತುಂಬ ಹೈ ಆಗ್ತಾ ಉಂಟು ಈಗ. ಮನೇಲಿ ಎಂತ ಹೇಳ್ತಾರೆ? ಮನೆಯಲ್ಲಿ ಒಳ್ಳೆ ಚಾಯ್ಸ್ ಮಾಡಿದ್ದೀನಿ. ಇನ್ನು ಪ್ರಯತ್ನ ಪಡು, ತುಂಬ ಆಗ್ತದೆ ಪರ್ಸಂಟೇಜ್ ನಿನ್ನಿಂದ. ಕೋಚಿಂಗ್ ನಿಮಗೆ ತುಂಬ ಹೆಲ್ಪ್ ಮಾಡ್ತುಂಟು, ಸರಿಯಾದ ರೀತಿಯಲ್ಲಿ ಬಳಸಿಕೊ ಅಂತ ಹೇಳ್ತಾರೆ. ಓಕೆ, ಇಲ್ಲಿಯ ಫ್ಯಾಕಲ್ಟಿ ಬಗ್ಗೆ ಏನು ಹೇಳ್ತೀರಿ? ಅದ್ಭುತ ಸರ್. ಅವರು ನಮಗೆ ಎಷ್ಟು ಎಫರ್ಟ್ಸ್ ಹಾಕ್ತಾರೆ ಅಂದರೆ ನಮ್ಮಕ್ಕಿಂತ ಹೆಚ್ಚು ಎಫರ್ಟ್ಸ್ ಅವರೇ ಹಾಕ್ತಿದ್ದಾರೆ. ಮತ್ತು ನಾವು ಅದನ್ನು ಪ್ರಾಪರ್ ವೇಯಲ್ಲಿ ಯೂಸ್ ಮಾಡಬೇಕು ಅಂತ ಒಂದು. ಓಕೆ, ಶ್ರೇಯಸ್ ಗ್ಯಾರಂಟಿ ಸಿಗ್ಬೋದು ಸರ್, ಪ್ರಯತ್ನ ಪಡ್ತೀವಿ. ಓಕೆ. ಶಜೀನ್, ಹೇಗಾಗ್ತಾ ಉಂಟು ಕೋಚಿಂಗ್ ಸೆಂಟರ್? ತುಂಬ ಒಳ್ಳೆ ಆಗ್ತಾ ಉಂಟು. ನಾನು 9th ಸ್ಟ್ಯಾಂಡರ್ಡ್ ಸೇರಿದಾಗ ಅಷ್ಟೇನು ಕಲಿಯೋದ್ರಲ್ಲಿ ಇಂಪ್ರೂವ್ ಇರಲಿಲ್ಲ. ಅದಕ್ಕೆ ನಾನು ಈ ಕೋಚಿಂಗ್ ಸೆಂಟರ್ಗೆ ಬಂದೆ. ಇಲ್ಲಿ ಫುಲ್ಲು ಇಂಪ್ರೂವ್ ಆಗಿ ಒಳ್ಳೆ ಕಲಿಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಮಾರ್ಕ್ ಕೂಡ ಒಳ್ಳೆ ಬಂತು. ಅಪ್ಪ ಅಮ್ಮನ ಕೂಡ ಖುಷಿ ಆಯಿತು, ನಂಗೆ ಕೂಡ ಖುಷಿ ಆಯಿತು. ಮತ್ತು ಈಗ ನನಗೆ 85% ಬರ್ತಾ ಉಂಟು. ನೆಕ್ಸ್ಟ್ ನನಗೆ 95% ಬರಬೇಕಂತ ಒಂದು ಇದು ಏಮ್ ಇದೆ. ಮುಂಚೆ ಎಷ್ಟಿತ್ತು? ಮುಂಚೆ 70 ಹಂಗೆಲ್ಲ ಇತ್ತು, ಕಮ್ಮಿ ಇತ್ತು. ಇಲ್ಲಿ ಬಂದಾದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಬಂದಿದೆ ನನಗೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ಎಂತ ಹೆಸರು? ಅವನ್. ಯಾವ ಊರು? ಉಜಿರೆ. ಎಷ್ಟು ವರ್ಷದಿಂದ ಜೀನಿಯಸ್? 2 years. 9th ಬಂದು. ಹೇಗೆ ಇಂಪ್ರೂವೈಸೇಷನ್ ಹೇಗೆ? ನಾನು ಮೊದಲು ಸ್ವಲ್ಪ ಡಲ್ ಇದ್ದೆ, ಬಟ್ ನಾನು ಇಲ್ಲಿಗೆ ಜಾಯ್ನ್ ಆದ ನಂತರ ತುಂಬ ಇಂಪ್ರೂವ್ ಆಗಿದ್ದೇನೆ. ಮತ್ತು ಇಲ್ಲಿ ಇಂಡಿವಿಜುವಲ್ ಕೇರ್ ಕೊಡ್ತಾರೆ ಟೀಚರ್ಸ್ನವರು. ಹೇಗೆ ಇಂಪ್ರೂವೈಸೇಷನ್ ಅಂದರೆ ಹೇಗಾಗಿದೆ? ಅಂದರೆ ಮುಂಚೆ ಎಷ್ಟಿತ್ತು ಸ್ಕೋರು, ಎಷ್ಟು ಬದಲಾವಣೆಗಳಾಗಿವೆ? ಮೊದಲು ಡಿಸ್ಟಿಂಕ್ಷನ್ ಹತ್ರ ಇತ್ತು. ಸೊ ಈಗ ಆಲ್ಮೋಸ್ಟ್ 90 above ಸ್ಕೋರ್ ಮಾಡಿ. 90 above ಸ್ಕೋರ್ ಮಾಡ್ತಾರೆ. ಮನೆಯಲ್ಲಿ ಏನು ಹೇಳ್ತಾರೆ? ಮನೆಯಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಅಪ್ರಿಷಿಯೇಷನ್ ಕೊಡ್ತಾರಾ? ಓಕೆ, ಆಲ್ ದಿ ಬೆಸ್ಟ್. ನಮಸ್ತೆ. ಏನು ಹೇಳ್ತೀರಿ? ಈ ಟ್ಯೂಷನ್ ಸೆಂಟರ್ ತುಂಬ ನನಗೆ ಹೆಲ್ಪ್ಫುಲ್ ಆಗಿದೆ. ಮೇಯ್ನಾಗಿ ಹೇಳಬೇಕಂತ ಹೇಳಿದರೆ ನನಗೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ತುಂಬ ಸ್ಕೋರ್ ತುಂಬ ಲೆಸ್ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಟೀಚರ್ಸ್ ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಿದ್ದಾರೆ. ಎಷ್ಟು ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ತಲೆಗೆ ಹತ್ತಲೇಬೇಕು, ಆ ಥರ ಟೀಚ್ ಮಾಡ್ತಿದ್ದಾರೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಹೆಲ್ಪ್ಫುಲ್ ಆಗಿದೆ. ತುಂಬ ಜನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನನಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ. ಎಷ್ಟು ಸ್ಕೋರಲ್ಲಿ ಡಿಫರೆನ್ಸ್? 100ಅಲ್ಲಿ 100 ಕೊಡ್ತೇನೆ ನಾನು. ಸ್ಕೋರಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದರೆ ನಾನೊಂದು ಪಾಸಿಂಗ್ ಪ್ಯಾಕೇಜಲ್ಲಿ ಇದ್ದವಳು ಈಗ ಟಾಪ್ ಮೋಸ್ಟಿಗೆ ಬಂದಿದ್ದೇನೆ ನಾನು. ನಾನು ತೌಫಿರಾ ಅಂತ ಹೇಳಿ. ನಾವು ಇಲ್ಲೇ ಉಜಿರೆಯಲ್ಲಿ. ನಾನೀಗ ನಿಮ್ಮದು ಇಂಪ್ರೂವೈಸೇಷನ್ ಇದೆಯಲ್ಲ, ಮನೆಯವರು ಏನು ಹೇಳ್ತಾರೆ? ಮನೆಯವರು ಅಂದರೆ ನಾನು ಫಸ್ಟಿಗೆ ಕೋಚಿಂಗ್ ಇಷ್ಟ ಇರಲಿಲ್ಲ ನಾನು ಬರಲಿಕ್ಕೆ. ಬಟ್ ನನ್ನ ಅಪ್ಪ ನನ್ನನ್ನು ಕೋಚಿಂಗ್ಗೆ ಹಾಕಿದ್ರು. ಐ ಥಾಟ್ ಕೋಚಿಂಗ್ ವಾಸ್ ಜಸ್ಟ್ ಅ ವೇಸ್ಟ್, ಬಟ್ ಆ್ಯಕ್ಚುಲಿ ದಿಸ್ ಕೋಚಿಂಗ್ ಹೆಲ್ಪ್ ಮೀ ಅಲಾಟ್. ನನಗೆ ತುಂಬ ಹೆಲ್ಪ್ ಆಯ್ತು ಈ ಕೋಚಿಂಗಿಂದ. ನನ್ನ ಪೇರೆಂಟ್ಸ್ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕೋಚಿಂಗ್ ಹೋದ್ಮೇಲೆ ನೀನು ತುಂಬ ಮಾರ್ಕ್ಸ್ ತೆಗ್ದಿಯಲ್ಲ, ಒಳ್ಳೇದಾಯಿತು ಅಂದರೆ ಒಳ್ಳೇದೇ ಬಯಸ್ತಿದ್ದಾರೆ ಅಷ್ಟೇ. ಸಜೆಸ್ಟ್ ಮಾಡ್ತೀರಾ? ನಮ್ಮ ಜೂನಿಯರ್ಸರಿಗೆ ಪಕ್ಕ 100% ಸಜೆಸ್ಟ್ ಮಾಡುವಂಥ ಟ್ಯೂಷನ್ ಇದು. ಅವರಿಗೆ ಖಂಡಿತವಾಗಿ 50%ಇಂದ 99%ವರೆಗೂ ಇವರು ಕೋಚಿಂಗ್ ಕೊಟ್ಟು ಅವರನ್ನು ಇಂಪ್ರೂವ್ ಮಾಡೇ ಮಾಡ್ತಾರೆ ಖಂಡಿತ. ಆಮೇಲೆ ಎಲ್ಲ ಜೂನಿಯರ್ಸು ಸೇರಿ ಇಲ್ಲಿಗೇ ಸೇರಿ, ಇಟ್ಸ್ ದ ಬೆಸ್ಟ್ ಕೋಚಿಂಗ್. ನಿಮ್ಮ ಬೆಸ್ಟ್ ಚಾಯ್ಸ್ ಆಗ್ತದೆ ಅಂತ ಹೇಳ್ತೀನಿ.
ಚಿಕ್ಕಂದಿಲ್ಲದೆ ಅದೊಂದು ಮನಸ್ಸಿತ್ತು, ಏನಾದರೂ ಒಂದು ಮಾಡಬೇಕು ಸ್ವಂತದ್ದು ಅಂತ ಹೇಳಿ. ಹಾಗೆ ಆ್ಯಕ್ಚುಲಿ ಇದು ಶುರುವಾದದ್ದು 2009ರಲ್ಲಿ. ನನ್ನ ಅಣ್ಣ ಶುರು ಮಾಡಿರುವಂಥದ್ದು, ರಾಜೇಶ್ ಜೈನ್ ಅಂತ ಹೇಳಿ. ಅವರು 2018-19ರಲ್ಲಿ ಕೊರೋನಾ ಸ್ಟಾರ್ಟ್ ಆದ ನಂತರ ಅವರು ಬೇರೆ ಕಡೆ ಕಾಲೇಜ್ ಅದು ಇದು ಅಂತ ಹೇಳಿ ಬ್ಯುಸಿ ಆದ ನಂತರ ನಾವು ಅದನ್ನು ವಹಿಸ್ಕೊಂಡಿದ್ವಿ. ಫಸ್ಟ್ ಆ್ಯಕ್ಚುಲಿ ಶುರು ಮಾಡಿದ್ದು ಬೆಳ್ತಂಗಡಿಯಲ್ಲಿ. 2020ರಲ್ಲಿ ನಾವು ಇಲ್ಲಿ ಒಂದು ಬ್ರ್ಯಾಂಚ್ ಶುರು ಮಾಡಿರುವಂಥದ್ದು. ಈ ಉಜಿರೆ ಬ್ರ್ಯಾಂಚಿಗೆ ಹತ್ರ 5 ವರ್ಷ, ಬೆಳ್ತಂಗಡಿ ಬ್ರ್ಯಾಂಚಿಗೆ 17 ವರ್ಷ ಇದೆ. ಇಲ್ಲಿ ಈಗ ಸಾಧಾರಣ ಇಷ್ಟು ವರ್ಷದಿಂದ ಕಲ್ತಿರುವ ಮಕ್ಕಳು ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್, ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ. ಈಗ ಯಾವುದಕ್ಕೆಲ್ಲ ಕೋಚಿಂಗ್, ಈಗ ಯಾಕೆ ನಿಮ್ಮ ಕೋಚಿಂಗ್ ಸೆಂಟರ್ಗೆ ಮಕ್ಕಳು ಬರಬೇಕು? ಯಾಕೆ ಹೌದು, ನಿಮ್ಮದು ಕ್ವಶನ್ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ತುಂಬ ಕೋಚಿಂಗ್ ಸೆಂಟ್ರ್ ಅದು ಇದು ಅಂತ ಹೇಳಿರ್ತದೆ. ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, 95% ತಗೊಂಡಿರುವ ಮಗುವನ್ನು 100% ತೆಗೆಸೋದು ದೊಡ್ಡ ವಿಷಯವೇ ಅಲ್ಲ. ಅದು ಓದ್ತದೆ. ನಮ್ಮ ಇಂಟೆನ್ಷನ್ ಕಡಿಮೆ, ಒಂದು 50%, 45% ತಗೊಂಡಿರುವಂಥ ಮಗುವನ್ನು ಒಂದು 100% ಆಗದಿದ್ರೂ ಒಂದು 80 to 85% ಮಾರ್ಕ್ಸ್ ತೆಗೆಯುವಂಥದ್ದು ಒಂದು ಟಾರ್ಗೆಟ್. ಅದು ಹೇಗೆ ಅಂತ ಹೇಳಿದರೆ, ಈಗ ಒಂದು ಕ್ಲಾಸಲ್ಲಿ 50 ಮಕ್ಕಳು 60 ಮಕ್ಕಳನ್ನೆಲ್ಲ ಹಾಕಿದರೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರತಿಯೊಂದು ಕ್ಲಾಸ್ ರೂಮಿನ ಕೆಪಾಸಿಟಿ ಇರುವಂಥದ್ದೇ ಒಂದು 20ರಿಂದ 25 ಮಗುವನ್ನು ಹಾಕುವಂಥದ್ದು. ಸೊ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಈಗ ಒಂದು ಮಗು ಒಂದು ಡೌಟ್ ಕೇಳಿತು, ಅದ ಕೂಡಲೇ ಒಂದು ವಿದಿನ್ 5 minutes ನಾವು ಅದನ್ನೊಂದು ಕ್ಲಿಯರ್ ಮಾಡಿ ಅಂಥದ್ದೇ ಇನ್ನೊಂದು ಲೆಕ್ಕ ಕೊಟ್ಟು ಆ ಮಗುವನ್ನು ಪ್ರಾಕ್ಟೀಸ್ ಮಾಡಿಸುವಂಥದ್ದು. ಅದರಿಂದಾಗಿ ನಮಗೆ ಇಷ್ಟು ವರ್ಷದಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿರುವಂಥದ್ದು. ಏನೆಲ್ಲ ಮಾಡ್ತೀರಿ? ಯಾವ ರೀತಿಯಾದಂಥ ಪಾಠ? ಈಗ ಇಂಡಿವಿಜುವಲ್ ಅಟೆನ್ಷನ್ ಇರ್ಬೋದು, ಆನಂತರ ಡಿಸ್ಕಷನ್ ಇರ್ಬೋದು, ಏನೇನು ಮಾಡ್ತೀರಿ? ಫಸ್ಟಿಗೆ ನಾವು ಪಾಠ ಮಾಡುವಂಥದ್ದು. ಈಗ ಸ್ಕೂಲಲ್ಲಿ ಏನು ಪಾಠಗಳು ನಡೀತದೆ, ಮಕ್ಕಳಿಗೆ ಕನ್ಫ್ಯೂಷನ್ ಆಗದ ಹಾಗೆ ಸ್ಕೂಲಲ್ಲಿ ಒಂದು ಮೆಥಡಲ್ಲಿ ಪಾಠ ಮಾಡಿರ್ತಾರೆ, ನಾವು ಇನ್ನೊಂದು ಮೆಥಡಲ್ಲಿ ಪಾಠ ಮಾಡೋದಿಲ್ಲ. ಶಾಲೆಯಲ್ಲಿ ಏನು ಹೇಳ್ತಾರೆ ಅದೇ ಪಾಯಿಂಟನ್ನು ನಾವು ಸಹ ಇಲ್ಲಿ ಡಿಸ್ಕಷನ್ಗೆ ತಗೊಳ್ತೇವೆ. ಅಲ್ಲಿಂದ ಕ್ವಶನ್ ಆನ್ಸರ್ ಸೆಷನ್ ಇರ್ಬೋದು, ಅಥವಾ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಅಂತ ಹೇಳಿ ಹಾಗೆ ಮಾಡ್ತಾ ಹೋಗ್ತೇವೆ. ಈಗ ಪ್ರತಿಯೊಂದು ಎಕ್ಸಾಮ್ಸ್ ಎಲ್ಲ ಆಗ್ತಾ ಇರ್ತದೆ, 2 ತಿಂಗಳಿಗೊಮ್ಮೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇರ್ತದೆ. ಆ ಟೈಮಲ್ಲಿ ಮಕ್ಕಳನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸ್ಟಡೀಸ್ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಎಕ್ಸಾಮ್ಸ್ ಎಲ್ಲ ಮಾಡ್ತಾರೆ ನೀವು? ಎಕ್ಸಾಮ್ಸ್ ಮಾಡ್ತೇವೆ, ವಾರಕ್ಕೊಂದೊಂದು ಎಕ್ಸಾಮ್ಸ್ ಮಾಡ್ತೇವೆ. ಆ ಮಾರ್ಕ್ಸ್ಗಳನ್ನು ಪೇರೆಂಟ್ಸಿಗೆ ನಾವು ಸೆಂಡ್ ಮಾಡ್ತೇವೆ. ಸೊ ದ್ಯಾಟ್ ಅಲ್ಲಿ ಮಕ್ಕಳ ಇಂಪ್ರೂವ್ಮೆಂಟ್ಸ್ಗಳು ಗೊತ್ತಾಗ್ತದೆ. ಈವನ್ ಮಕ್ಕಳಿಗೆ ಈಗ ಸ್ಕೂಲ್ಸಲ್ಲಿ ಏನು ಎಕ್ಸಾಮ್ಸ್ ಆಗ್ತದೆ ಆ ಎಕ್ಸಾಮ್ಸಿನ ಮಾರ್ಕ್ಸ್ಗಳು ನಾವು ಸಹ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೇವೆ, ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡೋದಕ್ಕೋಸ್ಕರ. ಓಕೆ, ಈಗ ಹೊಸತಾಗಿ ವಿಸ್ತೃತ ಒಂದು ಬಿಲ್ಡಿಂಗ್ ಮಾಡಿದ್ದೀವಿ. ಏನು ಈ ಬಿಲ್ಡಿಂಗ್ ಸ್ಪೆಷಾಲಿಟಿ? ಎಷ್ಟು ಕ್ಲಾಸ್ ರೂಮ್ಸ್ ಇದೆ? ಈಗ ಇಲ್ಲಿ 5 ಕ್ಲಾಸ್ ರೂಮ್ಗಳಿದೆ. ಮೇಯ್ನಾಗಿ ಒಂದು 9th ಕ್ಲಾಸ್ ರೂಮು, 10th, ಫಸ್ಟ್ PUC, ಸೆಕೆಂಡ್ PUC, ಮತ್ತು ಒಂದು ಚಿಕ್ಕ ಮಕ್ಕಳ ಬ್ಯಾಚ್. ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಸಾಧಾರಣ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸಿನ ಮಗುವಿಗೆ ಟ್ಯೂಷನ್. 7ನೇ ಕ್ಲಾಸ್ 8ನೇ ಕ್ಲಾಸ್ನ ಮಗುವಿಗೆ ಟ್ಯೂಷನ್ ಮಾಡ್ತೇವೆ. 9, 10 ಫಸ್ಟ್ PUC, ಸೆಕೆಂಡ್ PUC ಅವರಿಗೆ ಕ್ಲಾಸಸ್ ಆಗ್ತದೆ. ಎಸ್ಪೆಷಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಅವರಿಗೆ CET ಮತ್ತು ನೀಟ್ ಕೋಚಿಂಗ್ಗಳನ್ನು ಎಸ್ಪೆಷಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಸೈನ್ಸ್ ಮಕ್ಕಳಿಗೆ ಮಾತ್ರ. ಸೊ ನಮ್ಮಲ್ಲಿ CET ಮತ್ತು ನೀಟಲ್ಲಿ ಸಹ ಒಳ್ಳೊಳ್ಳೆ ರ್ಯಾಂಕಿಂಗ್ ಬಂದಿದೆ. ಈಗ ಹೈಯರ್ ಎಜುಕೇಷನಿಗೆ ಮಕ್ಕಳು ಹೋಗಿದ್ದಾರೆ, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಕೋರ್ಸ್ಗಳಿಗೆ ಇರ್ಬೋದು. ಓಕೆ, ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಏನು ಹೇಳ್ತೀರಿ? ನಾವೀಗ ಸೀಟ್ಸ್ಗಳ ಲಿಮಿಟೇಷನ್ ಇಟ್ಕೊಂಡಿದ್ದೇವೆ. ಒಂದು 10ನೇ ಕ್ಲಾಸಿಗೆ 20 ಮಗು ಮಾತ್ರ, ಫಸ್ಟ್ PUCಗೆ 40 ಮಗು ಮಾತ್ರ, ಸೆಕೆಂಡ್ PUCಗೆ 50 ಮಗು ಮಾತ್ರ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಮತ್ತು 51ನೇ ಮಗು ಬಂತು 21ನೇ ಮಗು ಬಂತು ಅಂತ ಹೇಳಿ ಅಡ್ಜಸ್ಟ್ಮೆಂಟ್ಸಿನ ಇದಿಲ್ಲ. ಈ 20 ಮಗು ಏನು ತಗೊಂಡಿದ್ದೇವೆ ಅವರಿಗೆ ಫಸ್ಟಿಂದ ಲಾಸ್ಟ್ವರೆಗೆ ನೀಟಾಗಿ ಪ್ರವೇಶ ಇಲ್ಲ. ಮಾಡಿದ್ದೇವೆ ನಾವು ಲಾಸ್ಟ್ ಇಯರ್ ಸಹ ಇದನ್ನೇ ಮಾಡಿದ್ದೇವೆ. ಈ ವರ್ಷ ಸಹ ಅಂದರೆ ತುಂಬ ಮಕ್ಕಳು ಸೀಟ್ ಸಿಗದೆ ಹೋಗಿದ್ದು ಉಂಟು ಲಾಸ್ಟ್ ಇಯರ್. ಈಗ ವಿಸ್ತೃತಗೊಂಡಿದೆ, ಜಾಸ್ತಿ ಸೀಟ್ಸ್ ಬಂತಂತ ಒಂದು ವಿಸ್ತೃತಗೊಂಡಿದೆ ಕೋಚಿಂಗ್ ಸೆಂಟರ್. ಜಾಸ್ತಿ ಸೀಟ್ ಮಾಡುವ ಸಾಧ್ಯತೆ ಉಂಟಾ? ಜಾಸ್ತಿ ಸೀಟ್ ಮಾಡೋದಿಲ್ಲ ಸರ್, ಯಾಕಂತ ಹೇಳಿದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಫ್ಯಾಕಲ್ಟಿ ಎಷ್ಟು ಜನ? ಫ್ಯಾಕಲ್ಟಿ 12 ಜನ ಇದ್ದಾರೆ. ಅವರು ಆ್ಯಕ್ಚುಲಿ ಇರುವಂಥ ಹೆಚ್ಚಿನ ಫ್ಯಾಕಲ್ಟೀಸ್ ನಮ್ಮಲ್ಲೇ ವರ್ಕ್ ಮಾಡುವಂಥ ಫ್ಯಾಕಲ್ಟೀಸ್, ಹೊರಗಡೆ ಎಲ್ಲೂ ವರ್ಕ್ ಮಾಡೋದಿಲ್ಲ, ನಮ್ಮದೇ ಪರ್ಮನೆಂಟ್ ಸ್ಟಾಫ್ನವರು. ಕ್ಲಾಸ್ ಯಾವ ಟೈಮಲ್ಲಿ ನಡೆಯುತ್ತೆ?
ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 4ರಿಂದ 6, ಶನಿವಾರ ಮಧ್ಯಾಹ್ನದ ನಂತರ, ಭಾನುವಾರ ಫುಲ್ ಡೇ 9ರಿಂದ 5 ಪ್ಲಸ್ ಗೌರ್ಮೆಂಟ್ ಹಾಲಿಡೇ ದಿನ ಫುಲ್ ಡೇ ಕ್ಲಾಸಸ್ ನಡೀತದೆ. ಮೇಡಮ್, ಈಗ ನೀವು ಗುಣಮಟ್ಟದ ಶಿಕ್ಷಣ ಇಷ್ಟೇ ಸೀಟ್ಸ್ ಅಂತ ಹೇಳ್ತೀರಿ, ಇದು ರಿಸಲ್ಟ್ ಅಲ್ಲಿ ಏನಾದರೂ ರಿಫ್ಲೆಕ್ಟ್ಸ್ ಆಗಿದೆಯಾ? ಆಗಿದೆ ಸರ್, ಖಂಡಿತವಾಗ್ಲೂ. 2025ರಲ್ಲಿ ಅಂದರೆ ಲಾಸ್ಟ್ ಇಯರ್ ರಿಸಲ್ಟ್ ಅದು. ಸೆಕೆಂಡ್ PUC ಸೈನ್ಸಲ್ಲಿ ತುಷಾರ ಅಂತ ಹೇಳಿ ಒಂದು ಹುಡುಗಿ ಸ್ಟೇಟಲ್ಲಿ 4th ರ್ಯಾಂಕ್, ನಮ್ಮ ತಾಲೂಕಿನ ಪ್ರಥಮ ರ್ಯಾಂಕ್. ಆಮೇಲೆ 10th ಗಾಯನ ಅಂತ ಹೇಳಿ 620 ಅಂಕಗಳನ್ನು ತಗೊಂಡಿದ್ದಾಳೆ. ಸೊ ಇವರಿಬ್ಬರು ನಮ್ಮ ಟಾಪರ್ಸ್ ಲಾಸ್ಟ್ ಇಯರ್. ಸೊ ಪ್ರತಿ ವರ್ಷ ಅದರ ಲಾಸ್ಟ್ ಇಯರ್ ನಮ್ಮ ಬೇರೆ ಕಾಲೇಜ್ ಅಂದರೆ ಇಲ್ಲೇ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ಸೆಕೆಂಡ್ ಟಾಪರ್, ಥರ್ಡ್ ಟಾಪರ್ ಎಲ್ಲ ಇಲ್ಲಿಯ ಸ್ಟೂಡೆಂಟ್ಸೇ ಆಗಿದ್ದಾರೆ. ಆ್ಯಕ್ಚುಲಿ ಇಷ್ಟೆಲ್ಲ ರಿಸಲ್ಟ್ ಬರುವಂಥದ್ದು, ಈಗ ನೋಡಿ ನಾವಿಲ್ಲಿ ಪಾಠ ಮಾಡೋದು ಮ್ಯಾಥ್ಸ್ ಸೈನ್ಸಿಗೆ ಇರ್ಬೋದು, ಆದರೆ ಈವನ್ PUCಯಲ್ಲಿ ಸೈನ್ಸಿಗೆ 4 ಸಬ್ಜೆಕ್ಟಿಗೆ ನಾವು ಮಾಡ್ತೇವೆ. ಬಟ್ ರಿಸಲ್ಟ್ ಅಂತ ಹೇಳಿ ಬರಬೇಕಾದ್ರೆ ಅಲ್ಲಿ ಲ್ಯಾಂಗ್ವೇಜ್ಗಳು ಇನ್ಕ್ಲೂಡ್ ಆಗ್ತದೆ, ಅದರ್ ಸಬ್ಜೆಕ್ಟ್ಗಳು ಇನ್ಕ್ಲೂಡ್ ಆಗ್ತದೆ. ಇದು ನಮ್ಮದು ಅದರಲ್ಲಿ ಒಂದು ಏನು ಹೇಳ್ತೇವೆ ಅಳಿಲು ಸೇವೆ ಅಂತ ಹೇಳಿ ಅಷ್ಟೇ. ನಾನು ಈ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ, ಅಲ್ಲಿರುವಂತಹ HMನವರು ಇರ್ಬೋದು, ಪ್ರಿನ್ಸಿಪಾಲ್ನವರು ಇರ್ಬೋದು, ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ. ಯಾಕಂತ ಹೇಳಿದರೆ ಅವರಿಂದಾಗಿ ನಮ್ಮ ಸಂಸ್ಥೆ ಇರುವಂಥದ್ದು, ಅವರ ಮಕ್ಕಳು ಬಂದಿದ್ದರಿಂದಾಗಿ ನಮ್ಮ ಸಂಸ್ಥೆ ಇರುವಂಥದ್ದು, ಅವರಿಂದಾಗಿ ನಾನು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪೇರೆಂಟ್ಸ್, ನಮ್ಮನ್ನು ನಂಬಿ ಇಷ್ಟು ಪೇರೆಂಟ್ಸ್ ಕಳಿಸಿದ್ದಾರೆ. ಕಾಲಕಾಲಕ್ಕೆ ಅವರು ನಮ್ಮ ಹತ್ರ ರಿಸಲ್ಟ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಸಪೋಸ್ ರಿಸಲ್ಟ್ ಕಡಿಮೆ ಆಯಿತು ಅಂತ ಹೇಳಿದರೆ ಯಾಕೆ ಮೇಡಮ್ ಅಂತೇಳಿ ಆ ಡಿಸ್ಕಷನ್ಸ್ ನಡೀತಾ ಇರ್ತದೆ. ಸೊ ಅದರಲ್ಲಿ ನಾವು ಚೇಂಜಸ್ ಮಾಡ್ತಾ ಹೋಗಿದ್ದರಿಂದಾಗಿ ನಮಗೆ ಈ ರಿಸಲ್ಟ್ ಬಂದಿರುವಂಥದ್ದು. ಹಾಗೆ ನನಗೆ ಇರುವಂತಹ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್, ಬಟ್ ನನ್ನ ಬ್ರದರಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯೆನ್ಸೇ ಇದೆ ಈ ಫೀಲ್ಡಲ್ಲಿ, ರಾಜೇಶ್ ಜೈನ್ ಅಂತ ಹೇಳಿ. ಸೊ ಅವ್ರ ಹತ್ರ ಕಾಲಕಾಲಕ್ಕೆ ನಾನೊಂದು ಡಿಸ್ಕಷನ್ನಲ್ಲಿ ತೊಡಗಿರ್ತಾ ಇರ್ತೇನೆ. ಅಂದರೆ ಯಾವ ರೀತಿಯಲ್ಲಿ ಮಕ್ಕಳನ್ನು ಒಂದು ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಹೇಳಿ. ಅದರಿಂದಾಗಿ ನಾನು ಕೊನೆಗೆ ಅವರಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಇಲ್ಲಿ ಎನ್ರೋಲ್ ಆದರೆ ನೀವು ಏನೆಲ್ಲ ಕಲಿಬೋದು ಅಂತಂದರೆ 8th, 9th, 10th ಮ್ಯಾಥ್ಸ್ ಮತ್ತು ಸೈನ್ಸ್, ಸೆಕೆಂಡ್ PUC ರೆಗ್ಯುಲರ್ ಬ್ಯಾಚ್ ವಿತ್ CET ಆ್ಯಂಡ್ ನೀಟ್, ಫಸ್ಟ್ PUC ರೆಗ್ಯುಲರ್ ಬ್ಯಾಚ್ ವಿತ್ CET ನೀಟ್, SLC ವೆಕೇಷನ್ ಆ್ಯಂಡ್ ರೆಗ್ಯುಲರ್ ಬ್ಯಾಚ್, ಸೆಕೆಂಡ್ PUC ಕ್ರ್ಯಾಶ್ ಕೋರ್ಸ್ CET ನೀಟ್, ಸ್ಟೇಟ್ CBSE ಮ್ಯಾಥ್ಸ್ ಸೈನ್ಸ್. 50 ಸ್ಟೂಡೆಂಟ್ಸ್ ಪರ್ ಬ್ಯಾಚ್ನಲ್ಲಿ ಇದ್ದಾರೆ. ಎಲ್ಲರಿಗೂ ಕೂಡ ಬಹಳ ಉತ್ತಮವಾದಂಥ ಫ್ಯಾಕಲ್ಟಿ ಇಲ್ಲಿದೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಇಲ್ಲಿ ಮಕ್ಕಳಿಗೆ ಎಕ್ಸಾಮ್ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಕಂಬೈನ್ ಸ್ಟಡಿ ಮಾಡ್ತಾರೆ. ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ತುಂಬ ಡಲ್ ಇದ್ದರೆ ಅವರಿಗೆ ವೈಯಕ್ತಿಕವಾದಂಥ ಅಟೆನ್ಷನ್ ಅಂದರೆ ಪರ್ಸನಲ್ ಅಟೆನ್ಷನನ್ನು ಕೊಡ್ತಾರೆ. ಅವರಿಗೆ ಮತ್ತಷ್ಟು ಮಾರ್ಕ್ಸನ್ನು ತೆಗೆಯುವಂತೆ ಮಾಡ್ತಾರೆ. ಎಲ್ಲಿ ಗೊತ್ತಾಯ್ತಲ್ಲ, ಜೀನಿಯಸ್ ಕೋಚಿಂಗ್ ಸೆಂಟರ್ ಬೆಳ್ತಂಗಡಿಯಲ್ಲೂ ಇದೆ. ಅದರ ಜೊತೆಗೆ ಈಗ ಓಪನ್ ಆಗಿರುವಂತಹದ್ದು ಉಜಿರೆಯ ಮಹಾವೀರ ಟೆಕ್ಸ್ಟೈಲ್ನ ಪಕ್ಕದಲ್ಲಿ ಇರುವಂತಹ ಸಾನ್ನಿಧ್ಯ ಆರ್ಕೇಡ್ನ ಮೇಲ್ಭಾಗದಲ್ಲಿ ರೀಲೊಕೇಟ್ ಆಗಿದೆ. ಇಲ್ಲಿ ಉಜಿರೆಯಲ್ಲೇ ಇತ್ತು, ಇದೀಗ ರೀಲೊಕೇಟ್ ಆಗಿದೆ. ಬಹಳ ವಿಸ್ತೃತವಾದಂತಹ ಒಂದು ಕ್ಲಾಸ್ ರೂಮ್ಸ್ ಎಲ್ಲ ಇದ್ದಾವೆ. ಬಹಳ ಉತ್ತಮವಾದಂಥ ಫ್ಯಾಕಲ್ಟಿಯನ್ನು ಹೊಂದಿರುವಂತಹ ಜೀನಿಯಸ್ ಕೋಚಿಂಗ್ ಸೆಂಟರ್. ಒಮ್ಮೆ ಬನ್ನಿ, ಮಾತನಾಡಿ, ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ಮತ್ತಷ್ಟು ಅಂಕಗಳನ್ನು ಪಡೆಯುವಂತಾಗಲಿ ಅಂತ ಹೇಳ್ತಾ ಇದು ಜೀನಿಯಸ್ ಕೋಚಿಂಗ್ ಸೆಂಟರ್ನ ಬಗ್ಗೆ ವಿಶೇಷವಾದಂಥ ವರದಿ. ಹೀಗೆ ಜೀನಿಯಸ್ ಮಕ್ಕಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು, ಮಕ್ಕಳಿಗೆ ವಿಶೇಷವಾದಂಥ ತರಬೇತಿಗಳ ಮೂಲಕ ಬಹಳಷ್ಟು ಅಂಕಗಳನ್ನು ಗಳಿಸಲಿಕ್ಕೆ ಮತ್ತು ಮಕ್ಕಳನ್ನು ಓದಿನತ್ತ ಹೆಚ್ಚಿನ ಆಸಕ್ತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಜೀನಿಯಸ್ ಕೋಚಿಂಗ್ ಸೆಂಟರ್. ಇದೀಗ ವಿಸ್ತೃತವಾಗಿ ಉಜಿರೆಯಲ್ಲಿ ಉದ್ಘಾಟನೆಗೊಂಡಿದೆ. ಬೆಳ್ತಂಗಡಿಯಲ್ಲಿ ಮತ್ತು ಉಜಿರೆಯಲ್ಲಿರುವಂತಹ ಜೀನಿಯಸ್ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಯಾರ್ಯಾರಿಗೆ ಬೀಳುತ್ತೆ ಎಲ್ಲರೂ ಕೂಡ ಆದಷ್ಟು ಬೇಗ ಅಲ್ಲಿಗೆ ಸಂಪರ್ಕ ಮಾಡಿ. ಯಾಕೆಂತಂದ್ರೆ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ. 50 ಸೀಟು ಮತ್ತು ಕೆಲವು ಕ್ಲಾಸ್ಗಳಿಗೆ 25 ಸೀಟ್ ಅನ್ನುವಂತಹದನ್ನು ಸ್ಟ್ರಿಕ್ಟ್ ಆಗಿದ್ದಾರೆ. ಅದರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನುವಂತಹ ಒಂದು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಅವರು ನಿಂತಿದ್ದಾರೆ. ಆದ್ದರಿಂದ ಇಂತಹ ಯಾವ ಮಕ್ಕಳಿಗೆ ಇಂಥ ಅವಶ್ಯಕತೆ ಇದೆಯೋ ಅವರು ಆದಷ್ಟು ಬೇಗ ಜೀನಿಯಸ್ ಕೋಚಿಂಗ್ ಸೆಂಟರ್ಗೆ ಬನ್ನಿ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.